ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇನ್ನು ನೆನಪು ಮಾತ್ರ. ಅಪ್ಪು ಇಲ್ಲದೆ ಇರೋದು ಕನ್ನಡ ಚಿತ್ರರಂಗಕ್ಕೆ ಬಹುದೊಡ್ಡ ನಷ್ಟ. ಪುನೀತ್ ರಾಜ್ಕುಮಾರ್ ಅವರನ್ನು ಕಳೆದುಕೊಂಡ ಚಿತ್ರರಂಗವೇ ಶೋಕ ಸಾಗರದಲ್ಲಿ ಮುಳುಗಿದೆ. ಕರುನಾಡಿನ ಪ್ರತಿ ಮನೆಯಲ್ಲೂ ಸೂತಕದ ಛಾಯೆ ಸೃಷ್ಟಿಯಾಗಿದೆ. ಇನ್ಮುಂದೆ ಪುನೀತ್ ರಾಜ್ಕುಮಾರ್ ಸಿನಿಮಾಗಳಲ್ಲಿ ಅಭಿನಯಿಸುವುದಿಲ್ಲ. ಅವರ ಅಭಿನಯವನ್ನು ಬೆಳ್ಳಿ ಪರದೆಯ ಮೇಲೆ ನೋಡಲು ಸಾಧ್ಯವಿಲ್ಲ ಎಂಬುದನ್ನು ನೆನೆಸಿಕೊಳ್ಳಲು ಸಾಧ್ಯವಾಗ್ತಿಲ್ಲ. ಏನೋ ಪುನೀತ್ ಅಭಿನಯದ ಕೊನೆಯ ಸಿನಿಮಾ ಜೇಮ್ಸ್ನ ಗತಿ ಏನು ಅನ್ನುವ ಆತಂಕ ಪ್ರತಿಯೊಬ್ಬರಲ್ಲೂ ಮನೆ ಮಾಡಿದೆ. ಈಗ ಚಿತ್ರತಂಡ ಎಲ್ಲ ಆತಂಕವನ್ನು ದೂರ ಮಾಡುವ ಭರವಸೆ ನೀಡಿದೆ. ಜೇಮ್ಸ್ ಪುನೀತ್ ರಾಜ್ಕುಮಾರ್ ಅಭಿನಯದ ಕೊನೆಯ ಸಿನಿಮಾ. ಈ ಚಿತ್ರ ರಿಲೀಸ್ ಮಾಡಲು ಚಿತ್ರತಂಡ ಮುಂದಾಗಿದೆ. ಜೇಮ್ಸ್ ತೆರೆಗೆ ಬರಬೇಕು ಅನ್ನೋದು ಪ್ರತಿಯೊಬ್ಬ ಕನ್ನಡಿಗನ ಆಸೆ. ಅದನ್ನು ಚಿತ್ರತಂಡ ಈಡೇರಿಸ್ತಿದೆ. ಆದರೆ ಚಿತ್ರದ ಡಬ್ಬಿಂಗ್ ವಿಚಾರಕ್ಕೆ ಬಂದರೆ ಪುನೀತ್ ಪಾತ್ರದ ಡಬ್ಬಿಂಗ್ ಮುಗ್ದಿಲ್ಲ. ಡಬ್ಬಿಂಗ್ ಬಾಕಿ ಇರುವ ಕಾರಣಕ್ಕೆ ಅಪ್ಪುಗೆ ಯಾರು ಧ್ವನಿ ನೀಡ್ತಾರೆ ಎನ್ನುವ ಪ್ರಶ್ನೆ ಎದುರಾಗಿತ್ತು. ಈಗ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಅಪ್ಪುಗೆ ಬೇರೆ ಯಾರು ಧ್ವನಿ ನೀಡಬೇಕಾಗಿಲ್ಲ, ಅದರ ಅವಶ್ಯಕತೆಯೂ ಇಲ್ಲ ಅಂತಿದೆ ಚಿತ್ರತಂಡ. ಪುನೀತ್ ಅವರ ನೈಜ ಧ್ವನಿಯನ್ನೇ ಸಿನಿಮಾಗೆ ಬಳಸಿಕೊಳ್ಳಲು ಚಿತ್ರತಂಡ ಮುಂದಾಗಿದೆ. ಶೂಟಿಂಗ್ ಸಂದರ್ಭದಲ್ಲಿ ಅಪ್ಪು ನಡೆಸಿರುವ ಸಂಭಾಷಣೆಯನ್ನು ಹಾಗೆ ಉಳಿಸಿಕೊಳ್ಳಲಿದೆ ಚಿತ್ರತಂಡ. ಚಿತ್ರೀಕರಣದ ವೇಳೆ ರೆಕಾರ್ಡ್ ಆಗಿರುವ ಅದೇ ಸಂಭಾಷಣೆಯನ್ನು ಬಳಸಿಕೊಳ್ಳಲು ಚಿತ್ರತಂಡ ಮುಂದಾಗಿದೆ. ಈ ಕುರಿತಾಗಿ ಸಿನಿಮಾ ತಂಡ ಬಾಂಬೆ ಮೂಲದ ಕಂಪನಿಗಳ ಜೊತೆಗೆ ಚರ್ಚೆ ನಡೆಸುತ್ತಿದೆ. ಅದೇ ಧ್ವನಿಯನ್ನು ಎನ್ಹ್ಯಾನ್ಸ್ ಮಾಡುವ ಮೂಲಕ ಬಳಸಿಕೊಳ್ಳಲು ಮುಂದಾಗಿದೆ. ಶತಾಯಗತಾಯ ಪ್ರಯತ್ನ ಮಾಡಿ ತಂತ್ರಜ್ಞಾನ ಬಳಸಿ ಅಪ್ಪು ಧ್ವನಿಯನ್ನೇ ಹಾಗೆ ಉಳಿಸಿಕೊಳ್ಳಬೇಕು ಅನ್ನುವ ಪ್ರಯತ್ನಕ್ಕೆ ಜೇಮ್ಸ್ ಚಿತ್ರತಂಡ ಮುಂದಾಗಿದೆ. ಅಪ್ಪು ಅಭಿನಯದ ಕಟ್ಟಕಡೆಯ ಚಿತ್ರದಲ್ಲಿ ಅವರ ಧ್ವನಿ ಇಲ್ಲ ಅಂತಾದರೆ ಅದನ್ನು ನೋಡಿ ಅರಗಿಸಿಕೊಳ್ಳಲು ಕಷ್ಟಕರವಾಗಬಹುದು. ಈ ವಿಚಾರದಲ್ಲಿ ತಾಂತ್ರಿಕವಾಗಿ ಏನೆಲ್ಲ ಸಾಧ್ಯತೆ ಇದೆಯೋ ಅದನ್ನೆಲ್ಲ ಮಾಡಲು ಸಿನಿಮಾ ತಂಡ ಮುಂದಾಗಿದೆ. ಯಾಕಂದರೆ ಇಲ್ಲಿ ಅಪ್ಪು ಪಾತ್ರ, ಅಪ್ಪು ಸಿನಿಮಾ ಎಷ್ಟು ಮುಖ್ಯವೋ ಅವರ ಈ ಚಿತ್ರದಲ್ಲಿ ಅವರ ಪಾತ್ರಕ್ಕೆ ಅವರ ಧ್ವನಿಯು ಇರುವುದು ಅಷ್ಟೇ ಮುಖ್ಯ. ಇದು ಕೇವಲ ಚಿತ್ರತಂಡಕ್ಕೆ ಮಾತ್ರ ಸೀಮಿತ ಆಗುವ ವಿಚಾರವೇ ಅಲ್ಲ, ಬದಲಿಗೆ ಇಡೀ ಚಿತ್ರರಂಗ ಮತ್ತು ಕರುನಾಡಿಗೆನೇ ಬಹು ಮುಖ್ಯವಾದ ವಿಚಾರ. ಜೇಮ್ಸ್ ಸಿನಿಮಾದ ಶೂಟಿಂಗ್ ಸಂಪೂರ್ಣವಾಗಿ ಮುಗ್ದಿಲ್ಲ. ಚಿತ್ರ ರಿಲೀಸ್ ಆಗುತ್ತೋ ಇಲ್ಲವೋ ಅನ್ನೋ ಆತಂಕ ಅಭಿಮಾನಿಗಳಲ್ಲಿ ಮನೆ ಮಾಡಿತ್ತು. ಈ ಆತಂಕಕ್ಕೆ ಉತ್ತರಿಸಿರುವ ಚಿತ್ರತಂಡ ಸಿನಿಮಾವನ್ನು ರಿಲೀಸ್ ಮಾಡ್ತೇವೆ ಎಂದು ಹೇಳಿದೆ. ಸಿನಿಮಾವನ್ನು 2022ರ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಮಾರ್ಚ್ 17ರಂದು ರಿಲೀಸ್ ಮಾಡಲು ಚಿತ್ರತಂಡ ಯೋಜನೆಯನ್ನು ರೂಪಿಸಿದೆ. ಹಾಗಾಗಿ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸವನ್ನೆಲ್ಲ ಈಗಾಗಲೇ ಚಿತ್ರತಂಡ ಆರಂಭಿಸಿದೆ. ಜೊತೆಗೆ ಡಬ್ಬಿಂಗ್ ವಿಚಾರ ಬಂದಾಗ ಅಪ್ಪುಗೆ ಇನ್ಯಾರೋ ಧ್ವನಿ ಕೊಡಬೇಕಾಗುತ್ತೆ ಎಂದು ಹೇಳಲಾಗಿತ್ತು. ಆದರೆ ಚಿತ್ರತಂಡ ಈ ಸುದ್ದಿಯನ್ನು ತಳ್ಳಿಹಾಕಿದೆ. ಅಪ್ಪು ಧ್ವನಿಯಿಲ್ಲದೆ ಅವರನ್ನು ತೆರೆ ಮೇಲೆ ನೋಡುವುದು ತುಂಬಾನೇ ಕಷ್ಟ. ಪುನೀತ್ ರಾಜ್ಕುಮಾರ್ ಅಂದರೆ ಪರಿಪೂರ್ಣ ವ್ಯಕ್ತಿತ್ವ. ಅವರನ್ನು ಪರಿಪೂರ್ಣವಾಗಿ ತೆರೆ ಮೇಲೆ ನೋಡಲು ಪ್ರತಿಯೊಬ್ಬ ಕಾಯ್ತಾರೆ. ಹಾಗಾಗಿ ಅವರ ರೂಪಕ್ಕೆ ಇನ್ಯಾರ್ದು ಧ್ವನಿಯನ್ನು ಸೇರಿಸಿಕೊಳ್ಳುವುದು ಅರಗಿಸಿಕೊಳ್ಳಲು ಸಾಧ್ಯವಾಗದ ವಿಚಾರ. ಅದರಲ್ಲೂ ಈ ಚಿತ್ರದಲ್ಲಿ ಅಪ್ಪು ಏನೇ ಮಾತನಾಡಿದ್ರು, ಅಭಿನಯಿಸಿದ್ರು ಅದುವೇ ಕೊನೆ. ಇನ್ನು ಯಾವತ್ತೂ ಕೂಡ ಅಪ್ಪು ಸಿನಿಮಾದಲ್ಲಿ ಅಭಿನಯಿಸೋದಿಲ್ಲ, ಯಾವುದೇ ಸಿನಿಮಾದಲ್ಲಿ ಡಬ್ ಮಾಡೋದಿಲ್ಲ, ಚಿತ್ರದ ಹಾಡಿಗೆ ಧ್ವನಿಯಾಗುವುದೂ ಇಲ್ಲ. ಹಾಗಾಗಿ ಅಪ್ಪು ಅವರ ಸಂಭಾಷಣೆಯನ್ನು ಹಾಗೆಯೇ ತೆರೆ ಮೇಲೆ ತರಲು ಚಿತ್ರತಂಡ ಪಣ ತೊಟ್ಟಿದೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.